ರಾಷ್ಟ್ರಮಟ್ಟದ ನೀಟ್ ಪರೀಕ್ಷೆಯಲ್ಲಿ ಆಳ್ವಾಸ್ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳು ಅತ್ಯುತ್ತಮ ಸಾಧನೆಯನ್ನ ಮಾಡಿದ್ದು, ಕೆಟಗರಿ ವಿಭಾಗದಲ್ಲಿ ಹರ್ಷಿತಾ ಗಂಗಾಧರಪ್ಪ ನೆಗಲೂರು 661 ಅಂಕ ಗಳಿಸಿ 4ನೇ ರ್ಯಾಂಕ್ ಹಾಗೂ ಶೇಕ್ಷಾ ನಾಯಕ್ ಬಿಪಿ 651 ಅಂಕ ಗಳಿಸಿ 8ನೇ ರ್ಯಾಂಕ್ ಅನ್ನು ಪಡೆದಿದ್ದಾರೆ ಎಂದು ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ಅಧ್ಯಕ್ಷರಾದ ಡಾ ಮೋಹನ್ ಆಳ್ವಾಸ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ರ್ಯಾಂಕ್ ಪಡೆದ ಇಬ್ಬರು ವಿದ್ಯಾರ್ಥಿಗಳು ದೇಶದ ನಂಬರ್ 1 ಸ್ಥಾನದಲ್ಲಿರುವ ದೆಹಲಿಯ ಪ್ರತಿಷ್ಠಿತ ಏಮ್ಸ್ ಮೆಡಿಕಲ್ ಕಾಲೇಜಿನಲ್ಲಿ ಪ್ರವೇಶಾವಕಾಶವೂ ಲಭಿಸಲಿದೆ. ಆಳ್ವಾಸ್ ಪಿಯು ಕಾಲೇಜಿನಿಂದ 1538 ಮಂದಿ ಪರೀಕ್ಷೆಗೆ ಹಾಜರಾಗಿದ್ದಾರೆ. ಒಟ್ಟು 720 ಅಂಕಗಳಲ್ಲಿ 20 ವಿದ್ಯಾರ್ಥಿಗಳು 650ಕ್ಕಿಂತ ಅಧಿಕ ಅಂಕವನ್ನು ಗಳಿಸಿದ್ದಾರೆ. 62 ವಿದ್ಯಾರ್ಥಿಗಳು 600ಕ್ಕೂ ಅಧಿಕ ಅಂಕ, 312 ವಿದ್ಯಾರ್ಥಿಗಳು 500ಕ್ಕಿಂತ ಹೆಚ್ಚು ಅಂಕ, 360 ವಿದ್ಯಾರ್ಥಿಗಳು 400ಕ್ಕೂ ಅಧಿಕ ಅಂಕ, 313 ವಿದ್ಯಾರ್ಥಿಗಳು 300ಕ್ಕೂ ಅಧಿಕ ಅಂಕವನ್ನು ಗಳಿಸಿದ್ದಾರೆ. ಒಟ್ಟಾರೆ ಫಲಿತಾಂಶದಲ್ಲಿ 350ಕ್ಕೂ ಅಧಿಕ ವಿದ್ಯಾರ್ಥಿಗಳು ಸರ್ಕಾರಿ ಜನರಲ್ ಕೋಟಾದಡಿ ದೇಶದ ಪ್ರತಿಷ್ಠಿತ ವೈದ್ಯಕೀಯ ಕಾಲೇಜುಗಳಲ್ಲಿ ಪ್ರವೇಶವನ್ನ ಪಡೆಯಲು ಅರ್ಹರಾಗಿದ್ದಾರೆ. ಅಲ್ಲದೆ ಎಸ್ಸಿ, ಎಸ್ಟಿ, ಗ್ರಾಮೀಣ, ಕನ್ನಡ ಮಾಧ್ಯಮ, ಹೈದರಾಬಾದ್ ಕರ್ನಾಟಕ ವಿಕಲಚೇತನರ ಕೋಟಾದಡಿಯಲ್ಲೂ ಅತಿ ಹೆಚ್ಚು ವಿದ್ಯಾರ್ಥಿಗಳು ಉತ್ತಮ ಫಲಿತಾಂಶವನ್ನ ದಾಖಲಿಸಿದ್ದಾರೆ. ಹೀಗಾಗಿ 400ಕ್ಕೂ ಅಧಿಕ ಮಂದಿ ಸರ್ಕಾರಿ ಕೋಟಾದಡಿ ಪ್ರವೇಶ ಪಡೆಯಲು ಅವಕಾಶ ಲಭಿಸಿದೆ. 500ಕ್ಕಿಂತ ಹೆಚ್ಚು ಅಂಕ ಗಳಿಸಿದ 312 ವಿದ್ಯಾರ್ಥಿಗಳಲ್ಲಿ 175 ವಿದ್ಯಾರ್ಥಿಗಳು ಸಂಸ್ಥೆಯ ದತ್ತು ಶಿಕ್ಷಣ ವ್ಯವಸ್ಥೆಯ ವಿದ್ಯಾರ್ಥಿಗಳಾಗಿದ್ದಾರೆ. ಇವರಿಗೆ ಸಂಸ್ಥೆಯ ಸುಮಾರು 2 ಕೋಟಿ ರೂಪಾಯಿ ವಿನಿಯೋಗಿಸಿದೆ ಎಂದು ಹೇಳಿದರು. ಇಷ್ಟ ತನಕ ನಮ್ಮದ 25 ವರ್ಷದ ಒಂದು ಇತಿಹಾಸದಲ್ಲಿ ಬಹಳ ದೊಡ್ಡ ಒಂದು ರಿಸಲ್ಟು ಈ ವರ್ಷ ಬಂದಿದೆ. ಈ ವರ್ಷ 1538 ಮಕ್ಕಳು ಪರೀಕ್ಷೆಗೆ ಕೂತ್ಕೊಂಡಿದ್ದಾರೆ. ಇದರಲ್ಲಿ ಅಖಿಲ ಭಾರತ ಮಟ್ಟದ ಕೆಟಗರಿ ವಿಭಾಗದಲ್ಲಿ ಕುಮಾರಿ ಹರ್ಷಿತಾ ಗಂಗಾಧರಪ್ಪ ನೆಗಲೂರು ನಮ್ಮ ರಾಷ್ಟ್ರೀಯ ಮಟ್ಟದಲ್ಲಿ 4ನೇ ರ್ಯಾಂಕು ಮತ್ತು ಕುಮಾರಿ ಶೇಕ್ಷಾ ನಾಯಕ್ ಅವರು 8ನೇ ರ್ಯಾಂಕನ್ನು ಪಡೆದಿರ್ತಾರೆ. ಇದರ ಮುಖಾಂತರ ಅವರಿಗೆ ನಮ್ಮ ದೇಶದ ಪ್ರತಿಷ್ಠಿತ ಏಮ್ಸ್ನಂಥ ಒಂದು ವೈದ್ಯಕೀಯ ಕಾಲೇಜಿನಲ್ಲಿ ಕಲಿಯುವಂಥ ಅವಕಾಶ ಅವರಿಗೆ 100% ಅವರಿಗೆ ಇದೆ. 680 ಮಾರ್ಕ್ ನಮ್ಮದು ಹೈಯೆಸ್ಟ್ ಮಾರ್ಕ್ ಬಂದದ್ದು, 680 ಮಾರ್ಕ್ ನಮ್ಮದು ಬಂದದ್ದು. ಆಮೇಲೆ ಆದರೆ ಅತಿ ಹೆಚ್ಚು ಮಕ್ಕಳ ಒಂದು ಗುಂಪು ಇಲ್ಲಿ ದೊಡ್ಡ ಸಾಧನೆಯನ್ನು ಮಾಡಿದೆ. 650ಕ್ಕಿಂತ ಹೆಚ್ಚು ಅಂಕವನ್ನು ಪಡೆದ 20 ವಿದ್ಯಾರ್ಥಿಗಳು, 600ಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆದಂಥ 62 ವಿದ್ಯಾರ್ಥಿಗಳು, 500ಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆದಂಥ 312 ವಿದ್ಯಾರ್ಥಿಗಳು ಇದ್ದಾರೆ. 350ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಸರ್ಕಾರಿ ಜನರಲ್ ಕೋಟಾದಡಿ ವೈದ್ಯಕೀಯ ಪದವಿ ಪ್ರವೇಶಕ್ಕೆ 100% ಅವರು ಅರ್ಹರಾಗಿರ್ತಾರೆ. ಆದರೆ ನಿಮ್ಮ ಗಮನಕ್ಕೆ ನಾವು ತರೋದು, ಬೇಕಾದಷ್ಟು ನಮ್ಮಲ್ಲಿ ಎಸ್ಸಿ, ಎಸ್ಟಿ ಮತ್ತು ಕನ್ನಡ ಮಾಧ್ಯಮ ಮತ್ತು ರೂರಲ್ ಮತ್ತು ಹೈದರಾಬಾದ್ ಕರ್ನಾಟಕದ ಮಕ್ಕಳು ಇಲ್ಲಿ ಇರುವುದರಿಂದ ಈಗ 500ಕ್ಕಿಂತ ಮಿಕ್ಕಿ ಪಡೆದಂಥದ್ದೇ 312 ವಿದ್ಯಾರ್ಥಿಗಳಿರುವಾಗ ಅವರಿಗೆ ಹೋದ ವರ್ಷ ನೋಡಿದರೆ 300-350 ಮಾರ್ಕ್ ಬಂದರೂ ಈ ಕ್ಯಾಟಗರಿಯಲ್ಲಿ ಅವರಿಗೆ ಸೀಟೆಲ್ಲ ಸಿಗ್ತದೆ. ಆದ್ದರಿಂದ ನಾನು ಹೇಳಿದಂಥ ಇದು 350 ಅಂತ ಹೇಳಿದು ಭಾಳ ಕನಿಷ್ಠ ಸಂಖ್ಯೆಯನ್ನು ನಾವು ಹೇಳಿದೆ. ಇಲ್ಲಿ 500ಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆದಂಥ 312ರಲ್ಲಿ 175 ವಿದ್ಯಾರ್ಥಿಗಳು ಸಂಸ್ಥೆಯ ದತ್ತು ಶಿಕ್ಷಣದ ಯೋಜನೆಯ ಫಲಾನುಭವಿಗಳು.